ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ದೇವಾಲಯ ಎಂದರೆ ನಮ್ಮ ಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವ ಸ್ಥಳ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ವಿಭಿನ್ನವಾದ ದೇವಾಲಯ ಒಂದರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ದೇವಾಲಯಕ್ಕೆ ರಾತ್ರಿಯ ವೇಳೆ ಯಾರಾದರೂ ಅಪ್ಪಿತಪ್ಪಿ ಕೂಡ ಪ್ರವೇಶ ಮಾಡಿದರೂ ಜೀವಂತವಾಗಿ ವಾಪಸ್ಸಾಗಲು ಸಾಧ್ಯವೇ ಇಲ್ಲ. ರಾತ್ರಿಯ ವೇಳೆ ಈ ದೇವಾಲಯದಲ್ಲಿ ಆತ್ಮಗಳು ಬಂದು ಪೂಜೆ ಮಾಡುತ್ತಿರುತ್ತವೆಯಂತೆ. ಪ್ರೇತಾತ್ಮಗಳಿಂದ ಪೂಜಿಸಲ್ಪಡುವ ದೇವಾಲಯವೆಂದೇ ಖ್ಯಾತಿ ಪಡೆದಿರುವ ಈ ಭಯಾನಕ ದೇವಾಲಯ ಯಾವುದು, ಅದು ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಹಗಲಿನಲ್ಲಿ ಸಾವಿರಾರು ಭಕ್ತರಿಂದ ತುಂಬಿಕೊಂಡಿರುವ ಈ ದೇವಾಲಯ ಸಂಜೆಯಾಗುತ್ತಿದ್ದಂತೆ ಈ ದೇವಾಲಯದಲ್ಲಿ ಇರಲು ಯಾರೊಬ್ಬರೂ ಸಾಹಸ ಮಾಡುವುದಿಲ್ಲ. ಶಾರದಾ ದೇವಿಯ ಈ ದೇವಾಲಯದ ಬಗ್ಗೆ ಹಲವಾರು ದಂತಕಥೆಗಳಿವೆ. ಅದರಲ್ಲಿ ಒಂದು ಕಥೆಯ ಪ್ರಕಾರ ಅಂದಿನ ಕಾಲದಲ್ಲಿ ಪೃಥ್ವಿರಾಜ್ ಚೌಹಾಣ್ರೊಂದಿಗೆ ವೀರಾವೇಶದಿಂದ ಹೋರಾಡಿದ್ದ ಅಲ ಹಾಗೂ ಉದಯಂ ಎನ್ನುವಂತಹ ಇಬ್ಬರು ಸಹೋದರರು ಈ ಶಾರದಾ ದೇವಿಯ ದೇವಾಲಯವನ್ನು ಕಂಡು ಹಿಡಿದಿದ್ದಾರಂತೆ. ರಾತ್ರಿಯ ವೇಳೆ ಈ ದೇವಾಲಯವನ್ನು ಪ್ರವೇಶ ಮಾಡುವುದು ನಿಷೇಧಿಸಿದ್ದಾರೆ. ಅದಕ್ಕೆ ಕಾರಣ ಶಾರದಾ ಮಾತೆಯ ಮಹಾಭಕ್ತರಾಗಿದ್ದ ಆ ಇಬ್ಬರು ಸಹೋದರರ ಆತ್ಮಗಳು ಈ ದೇವಾಲಯದಲ್ಲಿ ಇಂದಿಗೂ ಕೂಡ ರಾತ್ರಿಯ ವೇಳೆ ಬಂದು ಪೂಜೆ ಸಲ್ಲಿಸುತ್ತಿದ್ದಾರೆಂಬುದು ಇಲ್ಲಿನ ಭಕ್ತರ ನಂಬಿಕೆ. ಇದರ ಹಿಂದಿರುವ ರಹಸ್ಯವನ್ನು ಕಂಡುಹಿಡಿಯಲು ಹೊರಟಿದ್ದ ಅದೆಷ್ಟೋ ಮಂದಿ ಜೀವಂತವಾಗಿ ವಾಪಸ್ ಬಂದೇ ಇಲ್ಲ ಅನ್ನುವುದು ಸ್ಥಳೀಯರ ಹೇಳಿಕೆ. ಅಷ್ಟಕ್ಕೂ ಈ ಭಯಾನಕ ದೇವಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಭಾರತದ ಹೃದಯಭಾಗವೆಂದೇ ಖ್ಯಾತಿ ಪಡೆದಿರುವ ಮಧ್ಯಪ್ರದೇಶದ ತ್ರಿಕೂಟ ಪರ್ವತದ ಮಧ್ಯದಲ್ಲಿದೆ. ಭೋಪಾಲ್ನ ಸಮೀಪದ ಸತ್ನಾ ಜಿಲ್ಲೆಯ ಮೈಹಾರ್ನಲ್ಲಿದೆ ಶಾರದಾ ಮಾತೆಯ ಮೈಹಾರ್ ಎನ್ನುವ ಈ ದೇವಾಲಯ. ಈ ದೇವಾಲಯದ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇಂತಹ ಇನ್ನಷ್ಟು ನಿಗೂಢ ದೇವಾಲಯಗಳ ಮಾಹಿತಿಗಳಿಗಾಗಿ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.